ಅಕಾಲಿಕ ಮಳೆಯಿಂದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ಬಾರಕೂರು, ನೀಲಾವರ, ಕುಂಚಾಲು, ಉಪ್ಪೂರು ಸೇರಿದಂತೆ ಎಲ್ಲಾ ಭಾಗಗಳಲ್ಲಿ ಭತ್ತವನ್ನು ಬೆಳೆದ ಕೃಷಿಕರು ಈ ಬಾರಿ ಉತ್ತಮ ಬೆಳೆ ಬಂದರೂ ಕೂಡ ಪ್ರತಿದಿನ ಬರುವ ವಿಪರೀತ ಮಳೆಯಿಂದ ಭತ್ತದ ಪೈರು ಗದ್ದೆಯಲ್ಲಿ ನೀರು ತುಂಬಿ ಎಲ್ಲೆಡೆಯಲ್ಲಿ ಕಟಾವಿಗೆ ತೊಂದರೆಯಾಗುತ್ತಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ದೀಪಾವಳಿ ಹಬ್ಬದ ಮೊದಲೇ ಬಹುತೇಕ ರೈತರು ಭತ್ತದ ಕಟಾವು ಮಾಡಿ ಮನೆಯಲ್ಲಿ ಧಾನ್ಯಲಕ್ಷ್ಮಿ ಪೂಜೆಗೆ ತಾವು ಬೆಳೆದ ಭತ್ತವನ್ನ ಮನೆ ತುಂಬಿಸಿಕೊಳ್ಳುತ್ತಿದ್ರು. ಈ ವರ್ಷ ಭತ್ತದ ಕಟಾವು ಯಂತ್ರಗಳು ಹೊರ ಜಿಲ್ಲೆಯಿಂದ ಬಂದು 1 ತಿಂಗಳ ಹಿಂದೆ ಇಲ್ಲಿನ ನಾನಾ ಭಾಗದಲ್ಲಿ ಬಂದು ನಿಂತಿದ್ದು ಗದ್ದೆಯಲ್ಲಿ ನೀರು ತುಂಬಿರುವುದರಿಂದ ಸಂಚರಿಸಲು ಅಸಾಧ್ಯವಾಗಿ ಕಟಾವು ಮಾಡದ ಭತ್ತದ ಪೈರು ಗದ್ದೆಯಲ್ಲೇ ಉಳಿದುಕೊಂಡಿದೆ. ಭತ್ತ ಹಾಳಾದುದಲ್ಲದೆ ಹಸುಗಳಿಗೆ ಬೇಕಾಗುವ ಹುಲ್ಲು ಕೂಡ ಹಾಳಾಗಿದ್ದು ಎಲ್ಲಾ ಭಾಗದಲ್ಲಿ ಕೇವಲ ನೀರು ಮಾತ್ರ ಕಾಣುವಂತಾಗಿದೆ.